ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ಅಡುಗೆಯಲ್ಲಿ ನಾನು ಕ್ಯಾಪ್ಸಿಕಮ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೇನೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ರೆಸಿಪಿ ಒಳ್ಳೆಯದಿರ್ತದೆ. ಈಗ ಏನೆಲ್ಲ ಐಟಮ್ ಬೇಕಂತೇಳಿ ನೋಡುವ. ಫಸ್ಟಿಗೆ ಗೋಡಂಬಿ ಒಂದು 20 ತಗೊಂಡಿದ್ದೇನೆ. ಒಂದು ನೀರುಳ್ಳಿ, ದೊಡ್ಡ ನೀರುಳ್ಳಿ ಕಟ್ ಮಾಡಿಕೊಂಡಿದ್ದೇನೆ. ಸೋಂಪು 1 ಟೀ ಸ್ಪೂನಷ್ಟು, ಅನಂತರ ಒಂದು 2 ಸ್ಪೂನಷ್ಟು ಎಣ್ಣೆ, ಮತ್ತು ಬಿಳಿ ಎಳ್ಳು ಒಂದು 2 ಟೀ ಸ್ಪೂನಷ್ಟು ಎಳ್ಳು. ಇದರಲ್ಲಿ ಒಂದು 2 ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ. ಅನಂತರ ನೆಕ್ಸ್ಟ್ ಇಲ್ಲಿ ಅರಿಶಿಣ ಹುಡಿ ಒಂದು ಅರ್ಧ ಸ್ಪೂನು, ಜೀರಿಗೆ 1 ಟೀ ಸ್ಪೂನಷ್ಟು, ಕೊತ್ತಂಬರಿ ಹುಡಿ 1 ಟೀ ಸ್ಪೂನು, ತುಪ್ಪ ಒಂದು 3ರಿಂದ 4 ಟೀ ಸ್ಪೂನು, ಒಂದು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೇನೆ. ಅನಂತರ ಜೀರಿಗೆ ಹುಡಿ 1 ಟೀ ಸ್ಪೂನಷ್ಟು, ಮೆಣಸಿನ ಹುಡಿ 1ರಿಂದ 1.5 ಟೀ ಸ್ಪೂನು, ಕಾಯಿ ಮೆಣಸು ಒಂದು 3ರಿಂದ 4, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1-2 ಸ್ಪೂನು, ಒಳ್ಳೆ ಮೆಣಸಿನ ಹುಡಿ 1 ಸ್ಪೂನಷ್ಟು, ಕ್ಯಾಪ್ಸಿಕಮ್ಮು 2 ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ. ಈ ರೀತಿ ಕ್ಯೂಬ್ ಹಾಗೆ ಕಟ್ ಮಾಡ್ಕೊಂಡಿದ್ದೇನೆ ನಾನು. ನಂತರ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಈಗ ಮಾಡುವ ವಿಧಾನ ನೋಡುವ. ಫಸ್ಟಿಗೆ ಒಂದು ತವ ತಗೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೇನೆ. ಇದಕ್ಕೆ ನೀರುಳ್ಳಿ ಹಾಕಿದ್ದೇನೆ. ನೀರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದೊಂದು ಚೂರು ಫ್ರೈ ಆದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಿದ್ದೇನೆ. ಈಗ ಸೋಂಪು ಹಾಕ್ತಿದ್ದೇನೆ. ಈಗ ಬಿಳಿ ಎಳ್ಳು ಇದನ್ನು ಮಿಕ್ಸ್ ಮಾಡ್ತಿದ್ದೇನೆ. ಈಗ ಗೋಡಂಬಿ ಒಂದು 8ರಿಂದ 10 ಗೋಡಂಬಿ ಹಾಕಿದರೆ ಸಾಕು. ಇದೆಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಇದನ್ನು ನಾವೀಗ ತಣ್ಣಗಾಗ್ಲಿಕ್ಕೆ ಇಡುವ. ಈಗ ಅದೇ ತವಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದೊಂದು ಸ್ವಲ್ಪ ಫ್ರೈ ಆದರೆ ಸಾಕು. ಓಕೆ, ಇದಾಗಿದೆ. ಇದನ್ನು ಬದಿಗಿಡ್ತಾ ಇದ್ದೇನೆ. ಈಗ ನಾವು ಆಲ್ರೆಡಿ ಫ್ರೈ ಮಾಡಿಟ್ಟಿರುವಂಥ ಆನಿಯನ್ ಎಲ್ಲ ತಣ್ಣಗಾಗಿದೆ. ಇದನ್ನು ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ನೈಸ್ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಈಗ ಇಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ತುಪ್ಪ ಹಾಕ್ತಿದ್ದೇನೆ. ಇದಕ್ಕೆ ಜೀರಿಗೆ ಹಾಕಿದೆ. ಈಗ ಕಾಯಿ ಮೆಣಸು, ಇದೊಂದು ಸ್ವಲ್ಪ ಫ್ರೈ ಆದ ನಂತರ ನಾವು ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಆ ಪೇಸ್ಟನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಿದ್ದೇನೆ.
ಇದಕ್ಕೆ ಮೆಣಸಿನ ಹುಡಿ ಹಾಕಿದೆ. ಈಗ ಅರಿಶಿಣ ಹುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಹುಡಿ ಹಾಕಿದೆ. ಈಗ ಜೀರಿಗೆ ಹುಡಿ, ಟೊಮೆಟೊ ಹಾಕಿದೆ. ಈಗ ನೀರು ಹಾಕಿದ್ದೇನೆ. ನಾನು ಮಿಕ್ಸಿ ಜಾರಿಗೆ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಹಾಕಿದೆ. ಈಗ ಉಪ್ಪು, ಈಗ ಕ್ಯಾಪ್ಸಿಕಮ್ ಹಾಕಿದ್ದೇನೆ. ಸಾರಿ, ಅದು ಕ್ಯಾಪ್ಸಿಕಮ್ ಹಾಕೋ ವಿಡಿಯೋ ಕ್ಯಾಪ್ಚರ್ ಆಗಿರಲಿಲ್ಲ. ಈಗ ಇದಕ್ಕೆ ನಾವು ನೀರು ಅಡ್ಜಸ್ಟ್ಮೆಂಟ್ ಮಾಡಿ ನೀರು ಹಾಕ್ತಿದ್ದೇನೆ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ ನೋಡಿ. ತುಂಬ ನೀರು ಮಾಡೋದು ಕೂಡ ಬೇಡ, ಸ್ವಲ್ಪ ಗ್ರೇವಿ ಟೈಪ್ ಇದ್ದರೆ ಓಕೆ. ಈಗ ಲಾಸ್ಟಿಗೆ ನಾನು ಒಳ್ಳೆ ಮೆಣಸಿನ ಹುಡಿಯನ್ನು ಹಾಕ್ತಿದ್ದೇನೆ. ಈಗ ಒಂದು ಕುದಿ ಬರೋ ಅಷ್ಟೊತ್ತು ಬಿಟ್ಟರೆ ಆಯಿತು. ಆಲ್ಮೋಸ್ಟ್ ಒಂದು 5 to 6 ಮಿನಿಟ್ಸ್ ಬಿಟ್ಟರೆ ಆಯಿತು. ಈಗ ನೋಡಿ ಕುದಿ ಬರ್ತಾ ಉಂಟು. ಈಗ ಗ್ರೇವಿ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟಲ್ಲ, ಆಲ್ಮೋಸ್ಟ್ ಈ ಸ್ಟೇಜಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ನೋಡಿ ನಮ್ಮದು ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗಿದೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ನಾವು ಕ್ಯಾಶುಯಲ್ ಹಾಕಿರೋದ್ರಿಂದ ಒಂದು ರಿಚ್ನೆಸ್ ಕೂಡ ಉಂಟು ಈ ಗ್ರೇವಿಯಲ್ಲಿ. ಚಪಾತಿ, ದೋಸೆ ಹೀಗೆ ಇದಕ್ಕೆಲ್ಲ ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಿದ್ದೇನೆ. ಇಲ್ಲಿಗೆ ಈ ವಿಡಿಯೋವನ್ನು ನಾವು ಎಂಡ್ ಮಾಡ್ತಿದ್ದೇನೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಆನಂತರ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೇನೆ. ಥ್ಯಾಂಕ್ ಯು.